यतो निदहाति वेदः स नः पश्यति दुर्गाणि विश्वानावेव सिन्धुम् दुरितात्यग्निः तामग्निवर्णाम् तपसा ज्वलन्तीम् भैरोचनीम् कर्मफलेषु जुष्टाम् दुर्गाम् देवीगुम् शरणमहम् प्रपद्ये सुतरसि तरसे नमः अग्ने त्वम् पारयानव्यो अस्मान् स्वस्तिभिरति दुर्गाणि विश्वा पूष्य पृथ्वी बहुला न उर्वी भवातोकायतनयाय शम्योः विश्वानि नो दुर्गः जातवेदः सिन्धुन्न नावा दुरितातिवर्षि अग्ने अत्रिवन्मनसा गृणानोऽस्माकम् बोध्यभिता तनूना कृतनाजितगुं सहमानमुग्रमग्निगुं भुवेम परमात् सदस्तात् स नः पश्यदति दुर्गाणि विश्वाक्षामद्देवो अतिदुरितात्यग्निः रत्नो Go
ಸುಂದರಿಯಾದ ಹೆಣ್ಣೊಬ್ಬಳು ಏನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆಯಾಗಬೇಕೆಂಬ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡಬೇಕು? ಈ ಕ್ಷಣವೇ ಕಲಂಬಕಾಂತಾರಕ್ಕೆ ಹೋಗಿ ಆಕೆಯ ಮೊಯದಂತೆ ಸಂಧಾನದಲ್ಲಿ ಕರೆದುಕೊಂಡು ಬಾರಯ್ಯ. ಇದು ಶುಭ ಹೀಗೆ ನಿನ್ನನ್ನು ಬಯಸಿದಂತೆ ಸಂಧಾನಕ್ಕೆ ಸುಗ್ರೀವನನ್ನು ಕಳಿಸಿಕೊಟ್ಟರೆ ನಿನ್ನನ್ನು ಸಾಮಾನ್ಯ ಭಾವಿಸುವ ತೀವ್ರ ಭೂಪ್ರಕ್ಷಣಾಗುತ್ತಾರೆ ಮಾಡಿದ ಕಷ್ಟವಾಗಿದೆ.
ನಂಬಿದಂತ ಭಕ್ತರನ್ನು ಉದ್ಧರಿಸುತ್ತಾ ಕೈಯಲ್ಲಿ ಪ್ರಸಿದ್ಧಳಾದ ಮಾರಿ ಸಂತಾನ ಒಬ್ಬರನ್ನು ಉಳಿಸಲಾರ ಎಲ್ಲವರನ್ನು ಕೊಂದರು ತಾಯಿಯೇ ಬೆಳಗಿನೊಳಗೆ ಶಕ್ತಿ ಕಡಿಮೆ ಅದಕ್ಕೆ ಕೈ ಹಾಕುವುದಕ್ಕೆ ನನ್ನ ಗೆದ್ದಿನ ಕೂಡಿ ಬಂದಿಲ್ಲ. ಇವತ್ತು ಬಂದಿದೆ ಒಂದು ಬಿಂದು ರಕ್ತ ಭೂಮಿಯನ್ನು ಶೋಚಿಸುತ್ತಾದ್ರೆ ಕೋಟಿ ಕೋಟಿ ಸಂಚಯ ರಕ್ತ ಬೀಜಾದಿಗಳು ಹುಟ್ಟುವುದಕ್ಕೆ ಸಾಧ್ಯ ಹೇಳಿದ್ದಾರೆ. ಪ್ರಯೋಗ ಆಗಲೇಬೇಕು. ಸುಳ್ಳಿಸುವ ತಾಯಿಗೆ
ಪ್ರೀತಿ ಕೈರಂಗಳ ಪುಣ್ಯ ಕೋಟಿಗಳ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ದೇವಿ ಮಹಾತ್ನಾಟಕ ಅನ್ನದಾನ ಗಾಯನ ಸೇವೆ ವಾದನ ಸೇವೆ ನರ್ತನ ಸೇವೆ ಮಾಡಿಕೊಡ್ತಾರೆ ಸತ್ಯದಕ್ಕರ ಸೇವೆ ಭಕ್ತಿಗೆ ಮಾಡ್ತಾರೆ ಕೊರಲು ಮಾಡ್ತಾರೆ ಗೌರವ ಮಾಡ್ತಾರೆ ಭಕ್ತಿ ನಂಬಿಕೆ ಸೇವೆ ತಪ್ಪಿಗೆ ಸಂತೋಷ ನಾನು ಬರೋದಾಗಿದ್ದ ಸೇವೆ ಭಕ್ತಿ ಮಾಡ್ಕೊಂಡು ಬಂದೆ ತಿಪ್ಪಿನ ಪರಿಪೂರ್ಣ ಕುಂಭದಾನ ಬಾಯಿ ಬರೋದ ಸೇವೆ ಉಳ್ಳ ತಿಪ್ಪಿ ನಿಖಿಲ ಉಳ್ಳ ನಾನು ಬ್ರಹ್ಮಸಭೆಗೆ ಕೈರಂಗಳ ರಾಜಾರಾಮ ಭಟ್ರು ಪೂರ್ವದಲ್ಲ ಸಮಾಜ ಸೇವೆಗೆ ಶಾರದಾ ಗಣಪತಿ ವಿದ್ಯಾ ಕೇಂದ್ರ ಅಂಜನೆ ಅಮೃತ ಶಾಲಾ ಗೋಶಾಲೆ ನಡಪ ಒಂದುಳ್ಳಿ ಇನ್ನು ಉಳ್ಳಾಲ್ತಿಪ್ಪಿನ ಸೇವೆಗೆ ಸ್ಥಳಾವಕಾಶ ರಾಜಾರಾಮ ಭಟ್ರಿಗೆ ಉಳ್ಳಾಲ್ತಿಪ್ಪಿನ ಪರಿಪೂರ್ಣ ತೋಡುಗಳು ಅಣ್ಣಿರೋಡೆ ಸೇರಿ ಸಭೆ ಮಲ್ಯ ಭಗವತ್ ಕೊರಿಯರಿಂದ ತೋಡಿನ ಮಾಯಗಾರಕ್ಕೆ ಕಾಲಕ್ಕೆ ಬಂದು ನೇರ ಪ್ರಸಾರ ಮಾಡ್ಕೊಂಡ್ರೆ ರಾತ್ರಿಗೆ ಉಳ್ಳಾಲ್ತಿಪ್ಪಿ ನಮಗೆ ಅಷ್ಟು ನ್ಯಾಯದಲ್ಲಿ ಅಪಾಯ ಕೊಡ್ತಾರೆ ಸೇರಿ ಭಕ್ತರಿಗೆ ಬಂದು ಉಳ್ಳಾಲ್ತಿಪ್ಪಿನ ಮನೆ ಮಂತ ಸೇರಿ ಕೊಡ್ತಾನೆ ಲೀಲಾಮೃತನ ನಾಟಕವನ್ನು ಕಣ್ಣಾರೆ ಕಾಣುವಂತ ಯೋಗ ನಮ್ಮ ಪಾಡಿಗೆ ಲಭ್ಯವಾಯಿತು ಅಂತಾದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪುಣ್ಯ ವಿಶೇಷತೆಗಳೇ ಇರಬೇಕು. ಪುನರಲ್ಲಿ ಸುಲೋಕದ ಅಧಿಕಾರವನ್ನು ಪಡೆದಂತಹ ಭಾಗ್ಯಶಾಲಿ ನಾನಾಗಿದ್ದೇನೆ. ಶ್ರೀ ದೇವಿ ಮಹಾತ್ಮ ದೇಹ ಅಂದ್ರೆ ದೇಹಾಂತರನ ಶಕ್ತಿ, ವಿ ಅಂದ್ರೆ ವಿದ್ಯಾ ಪ್ರಾಪ್ತಿ, ಮಾ
ಅಮ್ಮ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಪ್ರೇಮಲತಾ ಶಾಂತಪ್ಪ ಮಡಿವಾಳ ಮತ್ತು ಮಕ್ಕಳು. ಅಮ್ಮ ಮನೆಯಲ್ಲಿ ವಾಸವಾಗಿರುವ ಶ್ರೀಮತಿ ಮತ್ತು ಶ್ರೀ ಪ್ರೇಮಲತಾ ಶಾಂತಪ್ಪ ಮಡಿವಾಳ ಮತ್ತು ಮಕ್ಕಳು. ಶ್ರೀಮತಿ ಪ್ರೇಮಲತಾ ಶಾಂತಪ್ಪ ಮಡಿವಾಳ ಮತ್ತು ಮಕ್ಕಳು. ಅತ್ತಿಗಾರರು ಕುಶಲದಾಸರು ಮಡಿವಾಳ ಅನ್ನಕೀರ್ತಿ ಪ್ರಚಾರದ ಕಾಂಚನವಿ ಯಜಮಾನ ಸಕುಟುಂಬ ಆಧ್ಯಾತ್ಮಿಕ ದೈಹಿಕಾದಿ ಭೌತಿಕಾದಿ ನಮ್ಮ ಜೈನ ತಾಪತ್ರಯ ಸಮಸ್ತ ಗ್ರಹಚಾರ ಪರಿಹಾರ ಸರ್ವ ರೋಗ ಮೂಲ ನೀವು ಸರ್ವಬಾಧ ಶಮಂತ್ರ ಆಕ್ಷಣ ದೇವಕುಲ ಮಂತ್ರಿತ ಕಾರ್ಯ ವ್ಯವಹಾರ ಕ್ಷೇತ್ರದಲ್ಲಿ ದಿನೇ ದಿನ ಅಭಿವೃದ್ಧಿ ದ್ರವ್ಯ ಶತ್ರು ಪರಾಜಯ ಸನ್ಮಂಗಲ ವಿಶೇಷವಾದ ಶುಕ್ಲಕ್ಷ ಚಂದ್ರ ದೇವತೆಂಜೆ ದಿನೇ ದಿನೇ ವೃದ್ಧಿಗೊಳಿಸುವ ಈ ಕುಟುಂಬವನ್ನು ಸೋಮ ಸತ್ನಲ್ಲಿ ವ್ಯವಸಾಯ ಕಾಪಾಡಿ ಮಾಡುವುದು ಆ ರೀತಿ ಕಾರ್ಯಕ್ರಮ ಸಾನ್ನಿಧ್ಯ ನೆರೆತುಂಟಿ ಮಹೋತ್ಸವ ಬ್ರಹ್ಮಾಂಡ ನಾಯಕ ಮಹಾಗಣಪತಿ ಸಂವಿಧಾನ ತರ್ಪಣೆ ಹಿಂಗೆಲ್ಲ ಸಾಧನ ಯಜಮಾನ ದಂಪತಿಗಳಿಗೆ ಸರ್ವಮಂಗಲ ಮಾಡಲಿಕ್ಕೆ ನಾರಾಯಣ ನಮ್ಮ ಅವೇನು ಯೋಗಗಳ ನಿಮಗೆ ಕನ್ನಡ ಬಳಿ ಸ್ವಲ್ಪ ತೆಗೆದು ಶರೀರ ಜಡಿ ಬುದ್ಧಿ ವ್ಯಾಧಿ ಕೃಷ್ಣ ಕಳೆ ಔಷಧ ಧ್ಯಾನ ನಾರಾಯಣ ಫಲದಾಯಕ ಅಂದರೆ ಶಾಸ್ತ್ರ ವಿಚಾರವನ್ನು ಮುಂದಿದ್ದು ದುರ್ಗಾ ವಿನಾಯಕ ದೇವರನ್ನು ಅತಿ ಸಂತೋಷದ ಯಕ್ಷಗಾನ ಕಲಾಕಾರಿಗಳ ಮುಖಾಂತರ ಆರಾಧನೆ ಮಾಡ್ತಾರೆ ಮಂಡಳಿ ದೇವ ಸಂತೋಷ ಸ್ವೀಕಾರ ಮತ್ತು ನಿಖಿಲಕ್ಕೆ ಸುಖ ಸಂತೋಷ ಸೌಭಾಗ್ಯಾದಿ ಸಕಲ ಸಂಬಂಧದ ವಿಶೇಷವಾದ ರಾಮರಾಜ್ಯದ ಸೌಭಾಗ್ಯದಿಗಳನ್ನು ಸುಖ ದೇವರು ಪ್ರಾಪ್ತ ಮಾಡುವುದನ್ನು ಮಂಗಳಾಗದ ಪೂಜ ಪ್ರಸ್ಥಾನ ದಂಪತಿ ಯಾವ